ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ಪಾರಿಜಾತ ಅಪಹಾರಕ ಈ ಅಲಂಕಾರ ಅಂತ ಶ್ರೀಕೃಷ್ಣನದ್ದು. ಆಮೇಲೆ ಇವತ್ತು ಏಕಾದಶಿ ಕೃಷ್ಣ ಮಠದಲ್ಲಿ, ನಮಗೆಲ್ಲ ಇವತ್ತು ಏಕಾದಶಿ, ನೀವು ನೋಡ್ತಾ ಬರ್ಬೋದು. ಆದ ಕಾರಣ ಮುಖ್ಯ ಪ್ರಾಣದೇವರಿಗೆ ಎಲ್ಲ ಅಲಂಕಾರ ಇರೋದಿಲ್ಲ, ನೋಡ್ಬೋದು. ಕೃಷ್ಣನಿಗೆ ಮಾತ್ರ ಅಲಂಕಾರ ನೈವೇದ್ಯ ಎಲ್ಲ ಇರುತ್ತೆ. ರಂಗೋಲಿ ಅದನ್ನೆಲ್ಲ ನೋಡ್ಕೋತಾ ಬನ್ನಿ. ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಉಡುಪಿಯಲ್ಲಿ ಸಾಧಾರಣ ಎಲ್ಲ ಫಂಕ್ಷನ್ಗಳಿಗೆ ಮಾಡುವಂತಹ ಒಂದು ತಂಬಳಿ, ಬಾಯಿ ಹುಣ್ಣಿಗೆ ಅಂತೂ ಇದು ರಾಮಬಾಣ. ಆ ರೆಸಿಪಿನ ಇವತ್ತು ಚಿಕ್ಕ ರೆಸಿಪಿನ ತಗೊಂಬಂದಿದ್ದೀನಿ. ಜಾಸ್ತಿ ಅದನ್ನ ಇಲಾಬರೇಟ್ ಮಾಡಲಿಕ್ಕೆ ಹೋಗಿಲ್ಲ. ಚಕಾಚಕ್ ಅಂತ ಮಾಡ್ಬೋದು. ಒಂದೇ ದಿವಸ ಎರಡೇ ದಿವಸ ತಿಂದರೆ ಸಾಕು, ಅದು ಕ್ಲೋಸ್ ಆಗಿಬಿಡುತ್ತೆ. ನೋಡಿ, ವಾದಿರಾಜರ ವೃಂದಾವನ, ಅಯೋಧ್ಯೆಯ ಶ್ರೀರಾಮ ನೋಡ್ಬೋದು. ಈಗ ನೋಡಿ ತಂಬುಳಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತಂಬುಳಿಗೆ ಎಸ್ಪೆಷಲಿ ತುಪ್ಪನೇ ಹಾಕ್ಕೋಬೇಕು. 1 ಚಮಚೆ ತುಪ್ಪ, ಅರ್ಧ ಚಮಚೆ ಮೆಂತೆ, 1/4 ಚಮಚೆ ಜೀರಿಗೆ. ಸಿಮ್ಮಲ್ಲಿಟ್ಟೆ ಹುರಿಯಿರಿ, ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ, ಕರಟಿ ಹೋಗುತ್ತೆ, ಅದು ಕಹಿ ಬರುತ್ತೆ. ಸ್ವಲ್ಪ ಮಾಡೋ ಕಾರಣ ಈ ಥರನೇ ಮಾಡ್ಕೋಬೇಕಾಗತ್ತೆ. ಆನಂತರ ಒಂದು ಅರ್ಧ ಚಮಚೆ ಉದ್ದಿನ ಬೇಳೆ ಅಥವಾ ಕೊತ್ತಂಬರಿ ಬೀಜ, ಯಾವುದು ಬೇಕಾದ್ರೆ 2ರಲ್ಲಿ 1 ಹಾಕ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ಆನಂತರ ನೋಡಿ, 1 ಕೆಂಪು ಮೆಣಸು ಸಾಕು. ಆ್ಯಕ್ಚುಲಿ ತಂಬುಳಿಗಳಿಗೆಲ್ಲ ಮೆಣಸು ಉದ್ದಿನ ಬೇಳೆ ಹಾಕಲ್ಲ. ಈ ಥರ ಮಾಡಿದರೆ ಆ ಮೆಂತ್ಯದು ಕಹಿ ಸ್ವಲ್ಪ ಕಡಿಮೆಯಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇದಕ್ಕೆ ಖಾರ ಎಲ್ಲ ಜಾಸ್ತಿ ಹಾಕೋಬೇಡಿ. ನೀವು ಬಾಯಿ ಹುಣ್ಣಿಗೆ ಮಾಡ್ಕೊಳ್ಳೋದಾದರೆ ಅಥವಾ ದೇಹ ಹೀಟಾಗಿದ್ದರೆ. ಈಗ ನೋಡಿ, ಮಳೆ ಬಂದು ಒಂದು ಸಲ ನಿಂತೋಯ್ತು, ತುಂಬ ಸೆಕೆ ಇದೆ ಇಲ್ಲೆಲ್ಲ. ನಿಮ್ಮ ಊರಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಈ ಟೈಮ್ಗೆ ಏನು ಗೊತ್ತಾ, ಬಾಯಿ ಹುಣ್ಣು, ಹೊಟ್ಟೆ ಹಾಳಾಗೋದು, ತಲೆನೋವು ಬರೋದು ಎಲ್ಲ ಆಗುತ್ತೆ. ಇದು ತುಂಬಾ ತಂಪು. ಈ ಥರ ಒಂದು ಸಲ ಮಾಡಿ ನೋಡಿ, ನೀವು ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ಇದು. ನೋಡಿ, ಇದು ಹುರಿತಾ ಬಂತು. ಇದಕ್ಕಿನ್ನು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕ್ಕೊಂಡು ಹುರಿಬೇಕು. ಹುರಿದಾದಮೇಲೆ ಅದನ್ನ ಮಿಕ್ಸಿ ಮಾಡಿಕೊಳ್ಳಿ. ಏನು ಜಾಸ್ತಿ ಇಲ್ಲ, 5 ನಿಮಿಷದಲ್ಲಿ ಆಗಿಬಿಡುತ್ತೆ. ನನ್ನ ಮಗನಿಗಂತೂ ಭಾಳ ಇಷ್ಟ ಆಗುತ್ತೆ ಇದನ್ನ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ಇದನ್ನ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗೇ ಆಗುತ್ತೆ. ಇಲ್ಲಿ ಎಲ್ಲ ಫಂಕ್ಷನ್ಗಳಲ್ಲಿ ಇದನ್ನ ಮಾಡೇ ಮಾಡ್ತಾರೆ. ನೋಡಿ, ಅದನ್ನ ಮಿಕ್ಸಿಗೆ ಹಾಕ್ಕೊಳ್ಳಿ. ಬಿಸಿ ಇದ್ದ ಕಾರಣ ನಾನು ಸ್ವಲ್ಪ ಐಸ್ ಕ್ಯೂಬು ಹಾಕ್ಕೊಂಡೆ, ನೀವು ನೋಡ್ಬೋದು. ಈಗಂತೂ ಸೊಳ್ಳೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಇದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಒಂದು 8-10 ವರ್ಷದ ಹಿಂದೆ ಚಿಕನ್ ಗುನ್ಯ ಕೂಡ ಇದೇ ಟೈಮಲ್ಲಿ ಬಂದಿತ್ತು, ನಿಮ್ಗೆ ಗೊತ್ತಿರ್ಬೋದು. ನೋಡಿ, ಇದು ರುಬ್ಬಿ ಆಯಿತು. ಸ್ವಲ್ಪ ಡ್ರೈ ಪುಡಿ ಮಾಡ್ಕೊಂಡು ಆನಂತರ ನೀರು ಹಾಕ್ಕೊಂಡು ಅದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬೆಲ್ಲ, ಒಂದು 1/4 ಚಮಚೆ ಸಾಕು. ಬೆಲ್ಲ ಬೇಡ ಅಂತನೋರು ಸ್ಕಿಪ್ ಮಾಡ್ಕೊಳ್ಳಿ. ಆನಂತರ ಮಜ್ಜಿಗೆ ಹಾಕಿದರೆ ತಂಬುಳಿ ರೆಡಿಯಾಗಿಬಿಡ್ತು. ತುಂಬಾ ಅದ್ಭುತವಾಗಿ ಬರುತ್ತೆ. ಯಾರು ಈ ತಂಬುಳಿನ ತಿಂದಿಲ್ಲ, ಇದನ್ನೊಂದು ಸಲ ಮಾಡಿ ನೋಡಿ. ಬೇಗನೆ ಅಡುಗೆನೂ ಆಗಿಬಿಡುತ್ತೆ. ಇದ್ರ ಜೊತೆಗೆ ಒಂದು ಪಲ್ಯ ಗಿಲ್ಯ ಏನಾದರೂ ಮಾಡಿಕೊಂಡ್ರೆ ಅಡುಗೆ ಆಗಿಬಿಡುತ್ತೆ ಅವತ್ತಿದ್ದು. ಇದಕ್ಕೆ ಕೆಂಪು ಮೆಣಸು ಹಾಕೋ ಕಾರಣ ನಿಮಗೆ ಒಂಥರ ತುಂಬಾ ಚೆನ್ನಾಗಾಗುತ್ತೆ ಇದು. ಮಜ್ಜಿಗೆ ಹುಳಿ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಹುಳಿ ಇತ್ತು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಂಡು ನೀರು ಹಾಕ್ಕೊಳ್ಳಿ, ಅಷ್ಟೇ. ಹಾಗೇ ಬಿಟ್ಟು ಇವತ್ತಿನ ಈ ಚಿಕ್ಕ ವಿಡಿಯೋ ಹೇಗಾಯಿತು ಅಂತ ಹೇಳಿ. ನಮ್ಮಲ್ಲಿ ತುಂಬ ಇಷ್ಟ ಆದ ಕಾರಣ ನಾನು ಇದನ್ನ ವಿಡಿಯೋ ಸಪರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.